ಸೂರ್ಯ ಸುಡುವ ಬಿಸಿಲಿನ ಮಧ್ಯಾಹ್ನ. ಆ ಶಾಲೆಯ ಹೊರಗಿನ ಬಿಸಿಲಿನ ಧೂಳದಲ್ಲಿ ಒಬ್ಬ ಬಾಲಕ ಕುಳಿತಿದ್ದ. ತರಗತಿಯ ಒಳಗೆ ಗುರುಗಳು ಪಾಠವನ್ನು ಮಾಡುತ್ತಿದ್ದರೆ ಕಿಟಕಿಯ ಆಚೆ ಕುಳಿತು ಅಕ್ಷರಗಳನ್ನು ಆಯ್ದುಕೊಳ್ಳುತ್ತಿದ್ದ ಆ ಪುಟ್ಟ ಬಾಲಕನ ಕಣ್ಣುಗಳಲ್ಲಿ ಜ್ಞಾನದ ಹಸಿವಿತ್ತು. ಆದರೆ ಆ ಹಸಿವಿಗಿಂತಲೂ ತೀವ್ರವಾದದ್ದು ಸಮಾಜ ನೀಡುತ್ತಿದ್ದ ಅವಮಾನದ ಗುರಿ. ಶಾಲೆಯ ಮೈದಾನದಲ್ಲಿ ಎಲ್ಲರಿಗೂ ಸಿಗುತ್ತಿದ್ದ ನೀರು ಆತನಿಗೆ ಮಾತ್ರ ನಿಷೇಧವಾಗಿತ್ತು. ಬಾಯಾರಿಕೆಯಿಂದ ಗಂಟಲು ಒಣಗಿದ್ದರೂ ಮೇಲ್ವರ್ಗದ ಯಾರಾದರೂ ಬಂದು ಮೇಲಿನಿಂದ ನೀರು ಸುರಿಯುವವರೆಗೂ ಆತ ಕಾಯಲೇಬೇಕಾಗಿತ್ತು. ನಾನೇನು ತಪ್ಪು ಮಾಡಿದೆ ಎಂದು ಆ ಎಳೆಯ ಮನಸ್ಸು ಕೇಳುತ್ತಿದ್ದ ಪ್ರಶ್ನೆಗೆ ಸ್ನೇಹಿತರೆ ಅಲ್ಲಿ ಉತ್ತರವೇ ಇರಲಿಲ್ಲ. ಕೇವಲ ತಿರಸ್ಕಾರದ ನೋಟಗಳಿದ್ದವು. ಒಂದು ದಿನ ಶಾಲೆಯ ಕಪ್ಪು ಹಲಗೆ ಮೇಲೆ ಲೆಕ್ಕ ಮಾಡಲು ಹೋದ ಆ ಬಾಲಕನನ್ನ ಕಂಡು ಇಡೀ ತರಗತಿ ಸ್ತಬ್ಧವಾಗಿ ಹೋಗಿತ್ತು. ಅಲ್ಲಿ ಕುಳಿತಿದ್ದವರ ಆಕ್ರೋಶಕ್ಕೆ ಕಾರಣ ಯಾರಿಗೂ ಬರದಂತಹ ಆ ಲೆಕ್ಕವನ್ನ ಆ ಹುಡುಗ ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸಿದ್ದ. ಅಷ್ಟಾದರೂ ಕೂಡ ಆ ಬಾಲಕನಿಗೆ ಅಂದು ಎದುರಾದ ಆ ಘೋರ ಅವಮಾನ ಮುಂದೆ ಇಡೀ ಭಾರತದ ಹಣೆ ಬರೆಯವನ್ನೇ ಬದಲಿಸುವಂತಹ ಮಹಾಕ್ರಾಂತಿಗೆ ನಾಂದಿ ಹಾಡುತ್ತದೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಅವಮಾನದ ಬೆಂಕಿಯಲ್ಲಿ ಬೆಂದು ಅಕ್ಷರದ ಆಯುಧ ಹಿಡಿದು ಎದ್ದು ನಿಂತ ಆ ಬಾಬಾ ಸಾಹೇಬರ ಬಾಲ್ಯದ ಕರಾಳ ಸತ್ಯಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಗೊತ್ತಾದರೆ ಈಗಲೂ ಕೂಡ ನಿಮ್ಮ ಕಣ್ಣುಗಳು ತೇವ ಆಗೋದು ಗ್ಯಾರಂಟಿ. ಹೀಗಾಗಿ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ದಯವಿಟ್ಟು ನೋಡಿ. ಯಾಕಂದರೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಬಾಬಾ ಸಾಹೇಬ್ ಜೊತೆ ನಡೆದಂತಹ ಆ ದುರಂತ ಇವತ್ತು ಗೊತ್ತಾಗಲಿದೆ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಅಂಬೇಡ್ಕರ್ ಹುಟ್ಟು, ಬಾಲ್ಯ, ಶಿಕ್ಷಣ ಸಾಧನೆಯನ್ನು ನೋಡಿದ್ದೇ ಆದರೆ ಅವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬವಾಡೆ ಗ್ರಾಮದಲ್ಲಿ 1891 ಏಪ್ರಿಲ್ 14ರಂದು ಮಹಾರ್ ಎಂಬ ದಲಿತ ಜನಾಂಗದಲ್ಲಿ ಸುಬೇದಾರ್ ರಾಮ್ಜಿ ಸಕ್ಬಾಲ್ ಮತ್ತು ಶ್ರೀಮತಿ ಭೀಮಾಬಾಯಿ ದಂಪತಿಗಳ ಪುತ್ರರಾಗಿ ಜನಿಸುತ್ತಾರೆ. ಅಂಬೇಡ್ಕರ್ ಸಾತಾರಾದ ಪ್ರಾಥಮಿಕ ಶಾಲೆಯಲ್ಲಿದ್ದಾಗಲೇ ಅಸ್ಪೃಶ್ಯತೆಯ ಕಹಿಯನ್ನು ಅನುಭವಿಸಿದ್ದರು. ಸಹಪಾಠಿಗಳು ಶಿಕ್ಷಕರು ಅಪಮಾನ ಮಾಡಿದರೂ ಜಗ್ಗದೆ ಶಿಕ್ಷಣವನ್ನ ಕಲಿಯುತ್ತಾರೆ, ಶಿಕ್ಷಣವನ್ನ ಸಂಪೂರ್ಣಗೊಳಿಸುತ್ತಾರೆ. 1907ರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಅಂಬೇಡ್ಕರರಿಗೆ ಆ ವರ್ಷವೇ ರಮಾಬಾಯಿಯೊಂದಿಗೆ ವಿವಾಹವಾಗುತ್ತದೆ. ಅನಂತರ ಅವರು ಮುಂಬೈನ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿ 1921ರಲ್ಲಿ BA ಡಿಗ್ರಿಯನ್ನ ಮುಗಿಸುತ್ತಾರೆ. ನಂತರ ಬರೋಡಾ ಮಹಾರಾಜರ ಸೈನ್ಯದಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕಗೊಳ್ಳುತ್ತಾರೆ. ಬರೋಡಾ ಮಹಾರಾಜರು ಅಂಬೇಡ್ಕರ್ ಅವರಲ್ಲಿರುವ ಪ್ರತಿಭೆಯನ್ನು ಗಮನಿಸಿ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದು ನಂತರ ತಮ್ಮಲ್ಲಿಯೇ 10 ವರ್ಷಗಳ ಕಾಲ ಕೆಲಸ ಮಾಡಬೇಕೆಂಬ ಕರಾರೊಂದಿಗೆ ಉನ್ನತ ವ್ಯಾಸಂಗಕ್ಕೆ ಇವರನ್ನ ಅಮೆರಿಕಕ್ಕೂ ಕೂಡ ಕಳುಹಿಸುತ್ತಾರೆ. ಅಲ್ಲಿ MA ಪದವಿಯೊಂದಿಗೆ PhDಯನ್ನು ಗಳಿಸಿ 1917ರ ಆಗಸ್ಟ್ 21ರಂದು ಮತ್ತೆ ಭಾರತಕ್ಕೆ ಮರಳುತ್ತಾರೆ. 1920ರಲ್ಲಿ ಮತ್ತಷ್ಟು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹೋಗಿ 1922ರಲ್ಲಿ ಬ್ಯಾರಿಸ್ಟರ್ ಪದವಿಯೊಡನೆ ಭಾರತಕ್ಕೆ ಮರಳುತ್ತಾರೆ. ಇದೆಲ್ಲದಕ್ಕೂ ಮೊದಲು ಅವರಿಗೆ ಸಂಸ್ಕೃತ ಕಲಿಯುವ ಬಯಕೆಯಾಗಿತ್ತು. ಆದರೆ ಇದಕ್ಕೆ ಕೀಳ ಜಾತಿಯವರು ಇದನ್ನ ಓದಬಾರದೆಂದು ಮೇಲ್ಜಾತಿಯವರು ಅಡ್ಡಪಡಿಸುತ್ತಾರೆ. ಆದರೆ ಅವರ ಹಠ ತೊಟ್ಟವರಂತೆ ಸಂಸ್ಕೃತ ಕಲಿತು ಅದರಲ್ಲಿ ಸಂಪೂರ್ಣ ಪಾಂಡಿತ್ಯ ಗಳಿಸಿ ತಾವೇ ಹಲವಾರು ವಿಚಾರ ಕ್ರಾಂತಿ ಕೃತಿಗಳನ್ನು ರಚಿಸುವ ಮೂಲಕ ಆಧುನಿಕ ಮನು ಎಂಬ ಕೀರ್ತಿಗೆ ಕೂಡ ಪಾತ್ರರಾಗಿದ್ದು ಈಗ ಇತಿಹಾಸ. ವಿದೇಶದಲ್ಲಿ ಕಲಿತು ಹಲವಾರು ಡಾಕ್ಟರೇಟ್ ಪದವಿಗಳನ್ನು ಗಳಿಸಿ ಅಂಬೇಡ್ಕರ್ ಅವರು ಸ್ವದೇಶಕ್ಕೆ ಬಂದಿದ್ದರೂ ಇಲ್ಲಿ ಮಾತ್ರ ಅದೇ ಅಸ್ಪೃಶ್ಯತೆ ಅವರನ್ನ ಅಪಮಾನಿಸುತ್ತಿತ್ತು. ಆಗ ಅಂಬೇಡ್ಕರ್ ಮೂಕನಾಯಕ ಎಂಬ ಪತ್ರಿಕೆಯನ್ನ ಆರಂಭಿಸುತ್ತಾರೆ. ಅದರ ಮೂಲಕ ಅಸ್ಪೃಶ್ಯತೆಯ ವಿರುದ್ಧ ಜನಜಾಗೃತಿಗೆ ನಿಲ್ಲುತ್ತಾರೆ. ಬಹಿಷ್ಕೃತ ಹಿತಕಾರಣಿ ಎಂಬ ಸಭಾದಂತಹ ಘಟನೆಗಳನ್ನ ಕಟ್ಟಿ ಅಸ್ಪೃಶ್ಯತೆಯ ವಿರುದ್ಧ ಸಮಾನತೆಗೆ ಬೀದಿಗಿಳಿದು ಹೋರಾಟ ಮಾಡುತ್ತಾರೆ. ಸ್ವಾತಂತ್ರ್ಯ ನಂತರ ನೆಹರು ಸರ್ಕಾರದಲ್ಲಿ ಪ್ರಥಮ ಕಾನೂನು ಸಚಿವರಾಗಿ ದೇಶಕ್ಕೆ ಸಶಕ್ತ ಸಂವಿಧಾನ ನೀಡಿದ ಶಿಲ್ಪಿಯಾಗಿದ್ದು ಇದು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಅಂಬೇಡ್ಕರ್ ದಲಿತರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಕ್ಕಾಗಿ ಪಟ್ಟು ಹಿಡಿದಿದ್ದೇ ಕಾಂಗ್ರೆಸ್ ಪಕ್ಷದ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಆಗ ಮಹಾತ್ಮ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷದ ಧೋರಣೆ ಇದಕ್ಕೆ ವಿರುದ್ಧವಾಗಿತ್ತು. ಇದೇ ಕಾರಣ ಕಾಂಗ್ರೆಸ್ ಪಕ್ಷ ಅವರನ್ನ ಪಕ್ಷದಿಂದ ಹೊರಗೆ ಹಾಕಲಾಗುತ್ತದೆ. ಗಾಂಧಿ ಹಾಗೂ ಜವಾಹರ್ಲಾಲ್ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬಾನೇ ನೊಂದುಕೊಂಡಿದ್ದರು. ಅವರು ನೋಡಿಕೊಂಡ ರೀತಿ ಅವರಿಗೆ ನಿಜಕ್ಕೂ ತುಂಬಾನೇ ಬೇಸರ ತಂದಿತ್ತು. ಕಾಂಗ್ರೆಸ್ ಪಕ್ಷ ನಡೆದುಕೊಂಡ ರೀತಿ ಅವರಿಗೆ ತುಂಬಾನೇ ನೋವು ತಂದಿತ್ತು.
ಅದು ಡಿಸೆಂಬರ್ 4, 1956ನೇ ಇಸ್ವಿ. ಡಾಕ್ಟರ್ ಅಂಬೇಡ್ಕರ್ ಅವರು ರಾಜ್ಯಸಭೆಯ ಕಲಾಪಗಳನ್ನು ಮುಗಿಸಿ ದೆಹಲಿಯಲ್ಲೇ ಉಳಿದುಕೊಳ್ಳುತ್ತಾರೆ. ಮರುದಿನ ಮನೆಯಲ್ಲೇ ಉಳಿದುಕೊಂಡು ಬರವಣಿಗೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಅಂದು ರಾತ್ರಿ 8ಕ್ಕೆ ಜೈನ ಮುನಿಯೊಬ್ಬರು ಅಂಬೇಡ್ಕರನ್ನು ಭೇಟಿ ಮಾಡಿ ನಾಳಿನ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾರೆ. ರಾತ್ರಿ 11:15 ಸಮಯ. ಲೇಖನಿ ಕೆಳಗಿಡುವ ವೇಳೆಗೆ ಬಾಬಾ ಸಾಹೇಬ್ ಅವರು ಸಾಕಷ್ಟು ಬಳಲಿದ್ದರು. ನಂತರ ಕೊಂಚ ಊಟ ಮಾಡುತ್ತಾರೆ. ಅವರ ಆಪ್ತ ಕಾರ್ಯದರ್ಶಿ ನಾನಕ್ ಚಂದ್ ರತ್ತು ಜೊತೆ ಬುದ್ಧ ಆ್ಯಂಡ್ ಹಿಸ್ ಧರ್ಮ ಗ್ರಂಥದ ಬಗ್ಗೆ ಮಾತನಾಡುತ್ತಾರೆ. ಹಾಗೂ ಆ ಪುಸ್ತಕದ ಮೊದಲ ಪುಟವನ್ನು, ಅಂದರೆ ಅರ್ಪಣೆಯ ಟೈಪ್ ಮಾಡುವ ಕೆಲವು ಪುಟಗಳನ್ನು ನಿರ್ಧರಿಸಿ, ಜೊತೆಗೆ ಬರ್ಮಾ ಸರ್ಕಾರಕ್ಕೆ ತಾವು ಬರೆದಿರುವ ಪತ್ರಗಳನ್ನು ತೆಗೆದು ತಮ್ಮ ಟೇಬಲ್ ಮೇಲಿಡುವಂತೆ ಸೂಚಿಸುತ್ತಾರೆ. ರಾತ್ರಿ ಮತ್ತೊಮ್ಮೆ ಅವುಗಳನ್ನು ಪರಿಶೀಲಿಸುವುದು ಅವರ ಉದ್ದೇಶವಾಗಿತ್ತು. ಬೆಳಿಗ್ಗೆ ಬೇಗನೆ ಬಂದು ಬಿಡು, ಅವುಗಳನ್ನೆಲ್ಲ ನಾಳೆಯೇ ತುರ್ತಾಗಿ ಕಳಿಸಬೇಕೆಂದು ಅವರ ಆಪ್ತರಿಗೆ ಹೇಳುತ್ತಾರೆ. ಎಲ್ಲ ಕೆಲಸ ಮುಗಿಸಿ ಬೆಳಿಗ್ಗೆ ಬೇಗ ಬರುವೆ ಎಂದು ಅವರ ಆಪ್ತರಾದಂತಹ ರತ್ತು ಅವರು ತಮ್ಮ ಸೈಕಲ್ ಹತ್ತಿ ಮನೆಗೆ ತೆರಳುತ್ತಾರೆ. ನಂತರ ಬಾಬಾ ಸಾಹೇಬ್ ಅವರು ಟೇಬಲ್ ಮೇಲಿಟ್ಟಿದ್ದ ಎಲ್ಲಾ ಕಾಗದ ಪತ್ರಗಳನ್ನು ಒಮ್ಮೆ ಓದಿ ತಡರಾತ್ರಿ ಮಲಗುತ್ತಾರೆ. ಅದು ಡಿಸೆಂಬರ್ 6 ಮುಂಜಾವು. ಬೆಳಗ್ಗೆ 6:30 ಬಾಬಾ ಸಾಹೇಬ್ ಅವರ ಪತ್ನಿ ಸವಿತಾ ಅಂಬೇಡ್ಕರ್ ಅವರು ಚಹಾದೊಂದಿಗೆ ಕೊಠಡಿಗೆ ಬರುತ್ತಾರೆ. ಅವರನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾರೆ. ಆದರೆ ಬಾಬಾ ಸಾಹೇಬ್ ಮುಂದೆಂದು ಹೇಳುವುದೇ ಇಲ್ಲ. ಅವರು ಚಿರನಿದ್ರೆಯಲ್ಲಿ ಮಲಗಿ ಹೋಗಿದ್ದರು. ತಕ್ಷಣವೇ ಅವರು ರತ್ತು ಅವರನ್ನು ಕರೆಯುತ್ತಾರೆ. ಅಂಬೇಡ್ಕರ್ ನಿಧನರಾದ ಸುದ್ದಿಯನ್ನು ಅವರಿಗೆ ತಿಳಿಸುತ್ತಾರೆ. ಆದರೆ ಯಾವ ಒಂದು ಕಾರಣಕ್ಕಾಗಿ ಅವರು ಬೇರೆಯವರಿಗೆ ಈ ವಿಷಯವನ್ನು ತಿಳಿಸಲಿಲ್ಲ ಅನ್ನೋದೇ ಒಂದು ಸಂದೇಹಾಸ್ಪದ ಸುದ್ದಿಯಾಗಿದೆ. ಆಮೇಲೆ 4 ಗಂಟೆಯ ನಂತರ ಅಂಬೇಡ್ಕರ್ ಅವರ ನಿಧನದ ಸುದ್ದಿಯನ್ನು ಆಕಾಶವಾಣಿಗೆ ಹಾಗೂ ಪೊಲೀಸರಿಗೆ ತಿಳಿಸಲಾಗುತ್ತದೆ. ಈ ವಾರ್ತೆ ರೇಡಿಯೋದಲ್ಲಿ ಬಿತ್ತರಿಸುವಂತೆ ಇಡೀ ದೇಶ ಸೂತಕದ ಸಂಚಲನೆಯಲ್ಲಿ ಹೋಗುತ್ತದೆ. ಬಾಬಾ ಸಾಹೇಬರ ಕೋಟಿ ಅನುಯಾಯಿಗಳು ದಿಗ್ಭ್ರಾಂತರಾಗುತ್ತಾರೆ. ಲಕ್ಷ ಜನರು ಅಂಬೇಡ್ಕರ್ ಅವರ ಕೊನೆ ಉಸಿರುಳಿದಿರುವ ನವದೆಹಲಿಯ ಅಲಿಪುರ್ ರಸ್ತೆಯಲ್ಲಿರುವ 26ನೇ ನಂಬರ್ ಬಂಗಲೆಯತ್ತ ಧಾವಿಸುತ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅವರ ರಹಸ್ಯಮಯ ಸಾವಿಗೆ ದೆಹಲಿ ಪೊಲೀಸಿನ DIG ಸಕ್ಸೇನಾಗೆ ಬಾಬಾ ಸಾಹೇಬರ ಆಪ್ತರು ನೀಡಿದ ಹೇಳಿಕೆಗಳು ಈ ರೀತಿ ಇದೆ. 1952ರಿಂದ 1956ರ ಮಧ್ಯದಲ್ಲಿ ಶ್ರೀಮತಿ ಸವಿತಾ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ತೀರಾ ಹತ್ತಿರವಾದವರನ್ನ ದೂರ ಇಡುತ್ತಾ ಹೋಗುತ್ತಾರೆ. ಅವರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಸ್ವಂತ ಮಗ ಯಶವಂತನು ಕೂಡ ಸೇರಿರುತ್ತಾರೆ. ಮಗನನ್ನು ಸಹಿತ ತಂದೆಯಿಂದ ದೂರಿಡಲು ಪ್ರಯತ್ನ ಪಡುತ್ತಾರೆ. ವೈದ್ಯಕೀಯ ವ್ಯಾಸಂಗ ಮಾಡುತ್ತಿದ್ದಾಗ ತನ್ನ ಹೆಸರನ್ನು ಲೀಲಾ, ಲಕ್ಷ್ಮಿ, ಶಾರದಾ ಈ ರೀತಿ ಬದಲಾಯಿಸಿಕೊಂಡಿದ್ದ ಸವಿತಾ ಅವರು ಆಗಸ್ಟ್ 1937ರಲ್ಲಿ MBBS ಪದವಿ ಪಡೆದರು. 1943ರಲ್ಲಿ MD ಪರೀಕ್ಷೆಯಲ್ಲಿ ಪಾಸಾಗಲಿಲ್ಲ. ಅಲ್ಲಿಯೂ ಕೂಡ ಕೆಲವು ಸಂದೇಹಗಳು ಉಂಟಾಗುತ್ತವೆ. ಡಾಕ್ಟರ್ ಅಂಬೇಡ್ಕರ್ ಅವರ ಶವವು ಮುಂಬೈನ ವಿಮಾನ ನಿಲ್ದಾಣಕ್ಕೆ ತಂದಾಗ ಪರೀಕ್ಷೆ ಮಾಡುವುದಾಗಿ ರಕ್ತವನ್ನು ತೆಗೆದುಕೊಳ್ಳುವಂತೆ ವೈದ್ಯರು ಸೂಚಿಸಿದರೆ ಸವಿತಾ ಅವರು ಇದಕ್ಕೆ ಒಪ್ಪುವುದಿಲ್ಲ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಶವವನ್ನು ಯಾರಿಗೂ ಕೂಡ ಮುಟ್ಟಲು ಬಿಡುವುದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಆಸ್ತಿಗಳನ್ನು ತಂದು ರಾಜಗೃಹದಲ್ಲಿ ಹಾಗೂ ಸಿದ್ಧಾರ್ಥ ಕಾಲೇಜಿನಲ್ಲಿ ಇಡಲಾಗುತ್ತಿತ್ತು. ಆ ಕೊಠಡಿಯ ಬೀಗದ ಕೈಗಳನ್ನು ತಮಗೆ ಕೊಡಬೇಕೆಂದು ಒತ್ತಾಯಿಸುತ್ತಾರೆ. ಅದಕ್ಕೆ ಬಾಬಾ ಸಾಹೇಬರ ಅತ್ಯಂತ ನಿಷ್ಠಾವಂತ ಅನುಯಾಯಿಯಾದಂತಹ ಶಂಕರಾನಂದ ಶಾಸ್ತ್ರಿ, ನೀವು ನಿಮ್ಮ ಪತಿಯನ್ನು ಜೀವಪೂರ್ತಿ ಕೈದಿಗಳಂತೆ ಬಂಧಿಸಿಟ್ಟಿದ್ದೀರಿ ಹೀಗೆಂದು ನೇರವಾಗಿ ಅವರು ಹೇಳುತ್ತಾರೆ. ಸವಿತಾ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಏಕಮಾತ್ರ ಪುತ್ರ ಯಶವಂತ್ ಅವರಿಗೆ ತಂದೆಯ ನಿಧನದ ಸುದ್ದಿಯನ್ನು ಕೂಡ ತಿಳಿಸುವುದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಶವವನ್ನು ಮುಂಬೈಗೆ ಬದಲಾಗಿ ಸಾರನಾಥ್ಗೆ ತೆಗೆದುಕೊಂಡು ಹೋಗಲು ಅವರು ಪಟ್ಟು ಹಿಡಿಯುತ್ತಾರೆ. ಅವರ ಲಕ್ಷಾಂತರ ಅನುಯಾಯಿಗಳು ಅಂತಿಮ ದರ್ಶನ ಮತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದನ್ನು ತಪ್ಪಿಸಲು ಅವರ ಹೆಂಡತಿಯೇ ಸಂಚು ಮಾಡಿದ್ದರೆಂದು ನಂಬಲಾಗುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಮನಸ್ಸಿನಲ್ಲಿ ತಮ್ಮ ಪುತ್ರ ಯಶವಂತನ ಬಗ್ಗೆ ಅತೃಪ್ತಿ ಮೂಡಿಸಿದ್ದೇ ಸವಿತಾ ಅವರು ಎಂದು ಕೆಲವು ಮೂಲಗಳು ತಿಳಿಸುತ್ತವೆ. ಡಾಕ್ಟರ್ ಅಂಬೇಡ್ಕರ್ ಅವರು ವಿಚಾರಿಸಲು ತಮ್ಮ ತಂದೆಯನ್ನು ಭೇಟಿ ಮಾಡಲು ಯಶವಂತನಿಗೂ ಕೂಡ ಅವಕಾಶ ನೀಡುವುದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಬದುಕಿದ್ದಾಗಲೇ ಅವರ ಜೀವನ ಚರಿತ್ರೆ ಬರೆದಂತಹ ಅವರ ಆಪ್ತ ಮಿತ್ರರಾದಂತಹ ಸೋಹನ್ ಲಾಲ್ ಶಾಸ್ತ್ರಿ ಅವರು ತಮ್ಮ ಪುಸ್ತಕದಲ್ಲಿ ಪುಟ ನಂಬರ್ 220 ಹಾಗೂ 222ರಲ್ಲಿ ಅಧಿಕೃತವಾಗಿ ದಾಖಲಾಗಿದೆ. ಕೊನೆಯದಾಗಿ ಅಂದಿನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆಗಲಿ ಜವಾಹರ್ಲಾಲ್ ನೆಹರು ಆಗಲಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನೋಡಿಕೊಂಡ ರೀತಿ ಕೂಡ ಸರಿ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದ ಧೋರಣೆಯನ್ನು ಕಂಡು ಡಾಕ್ಟರ್ ಅಂಬೇಡ್ಕರ್ ಅವರು ತುಂಬಾ ನೋವನ್ನು ಅನುಭವಿಸಿದ್ದರು. ಕೊನೆಯವರೆಗೂ ಅವರಿಗೆ ಸಂಕಟ ಹಾಗೂ ವೇದನೆ ಕಾಡುತ್ತಿತ್ತು.
ಅವರ ಸಾವಿಗೆ ಅದು ಒಂದು ಕಾರಣ ಎಂದು ಅವರ ಆಪ್ತರು ತಮ್ಮ ಪುಸ್ತಕದಲ್ಲಿ ದೃಢಪಡಿಸಿದ್ದಾರೆ. ಡಿಸೆಂಬರ್ 5ರಂದು ಮಧ್ಯರಾತ್ರಿ 12 ಗಂಟೆಗೆ ನಾನಕ್ ಚಂದ್ ರತ್ತು ಮನೆಗೆ ಹೋಗಲು ಅವರಿಂದ ಬೀಳ್ಕೊಟ್ಟಾಗ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕ ಬಂದು ಹೋಗಿದ್ದಾರೆ ಎಂದು ಅನುಮಾನ ಕೂಡ ಪಡಲಾಗಿದೆ. ಯಾಕಂದರೆ ನಾನಕ್ ರತ್ತು ಅವರು ಅಂಬೇಡ್ಕರ್ ಅವರನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಇದೇ ಕಾರಣ ಅವರು ಈ ಒಂದು ಅನುಮಾನವನ್ನು ಕೂಡ ಪಟ್ಟಿದ್ದಾರೆ. ಆದರೆ ಅದೇ ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಸಂಭವಿಸಿದ ನಿಗೂಢವಾದ ಸಾವು ಏನೋ ಮೋಸದಾಟ ನಡೆದಿದೆಂಬ ಶಂಕೆ ಪ್ರತಿಯೊಬ್ಬರಲ್ಲೂ ಮಾತಾಗಿ ಹೋಯಿತು. ಒಬ್ಬ ವ್ಯಕ್ತಿ ಏನೇ ಸುಪ್ರಸಿದ್ಧವಾಗಿದ್ದರೂ ಕೂಡ ಸಾವಿನ ನಿಖರವಾದ ಕಾರಣವನ್ನು ಖಚಿತಪಡಿಸಿಕೊಳ್ಳಲು ಕಾನೂನಿನ ಅಪೇಕ್ಷೆಯನ್ನು ಮರಣೋತ್ತರ ಪರೀಕ್ಷೆಯೊಂದನ್ನು ನಡೆಸಬೇಕಾಗುತ್ತದೆ. ಆದರೆ ಅಂಬೇಡ್ಕರ್ ಅವರ ವಿಷಯದಲ್ಲಿ ಇದು ಮಾಡಲಾಗಲಿಲ್ಲ. ಈ ಒಂದು ಕಾರಣವನ್ನು ಕೂಡ ಹಲವಾರು ಜನರು ಪ್ರಶ್ನಿಸಿದ್ದಾರೆ. ಅಂಬೇಡ್ಕರ್ ಸಾವಿನ ಬಗ್ಗೆ ಅನುಮಾನ ಪಡಲು ಇನ್ನೂ ಹಲವಾರು ಕಾರಣಗಳಿವೆ. ಬಾಬಾ ಸಾಹೇಬರ ಸಾವಿನ ಆಘಾತದಿಂದ ಹೊರಬಂದು ತಾವು ಸಹಜ ಸ್ಥಿತಿಗೆ ಬಂದಾಗ ಅವರ ಆಪ್ತರಿಗೆ ಹಲವಾರು ಪ್ರಶ್ನೆಗಳು ಉಂಟಾಗಿದ್ದವು. ಅಂಬೇಡ್ಕರ್ ಸ್ವಂತ ಮಗ ಡಿಸೆಂಬರ್ 6, 1956ರಂದು ಬಾಂಬೆಯಲ್ಲಿ ತಮ್ಮೊಳಗೆ ಇದ್ದರೂ ಸಹ ಡಾಕ್ಟರ್ ಅಂಬೇಡ್ಕರ್ ಸಾವಿನ ಬಗ್ಗೆ ಆಲ್ ಇಂಡಿಯಾ ರೇಡಿಯೋ ಮೂಲಕವೇ ಅವರಿಗೆ ಈ ಸುದ್ದಿ ಗೊತ್ತಾಗಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬನೇ ಮಗ ಯಶವಂತ್ ಅಂಬೇಡ್ಕರ್ ಅವರಿಗೆ ತಂದೆ ಸಾವಿನ ಬಗ್ಗೆ ತಿಳಿಸಲು ಶ್ರೀಮತಿ ಅಂಬೇಡ್ಕರ್ ಅವರು ಅಡ್ಡಿಯಾಗಿದ್ದರೆಂದು ನಂಬಲಾಗಿದೆ. ಬಾಬಾ ಸಾಹೇಬರ ಚಟುವಟಿಕೆಗಳ ಭಾಗವೆಂದು ಊಹಿಸಲಾಗಿದ್ದ ಸಿದ್ಧಾರ್ಥ ಕಾಲೇಜಿನ ಅಧಿಕಾರಿಗಳಿಗೆ ಟೆಲಿಗ್ರಾಮ್ ಮುಖಾಂತರವೇ ಆಗಲಿ ಟೆಲಿಫೋನ್ ಮುಖಾಂತರವಾಗಲಿ ಮಧ್ಯಾಹ್ನದವರೆಗೂ ಕೂಡ ಅವರ ಸಾವಿನ ಸುದ್ದಿಯನ್ನು ತಿಳಿಸಿರಲಿಲ್ಲ. ಪತ್ರಿಕಾ ವರದಿಯ ವಿಭಾಗದಲ್ಲಿ ಕಾಣಿಸಿಕೊಂಡ ಕೆಲವು ವಾರ್ತಾ ಸಂಗತಿಗಳಿಂದ ಈ ಎಲ್ಲ ಕಾರಣಗಳಿಗೂ ಅನುಮಾನ ವ್ಯಕ್ತವಾಗುತ್ತದೆ. ಈ ಎಲ್ಲ ವಿಷಯಗಳನ್ನು ಇತರೆ ಕೆಲವು ಸತ್ತಾಂಶಗಳನ್ನು ಪರಿಗಣಿಸಿ ನೋಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಧನ ನಿಜಕ್ಕೂ ನಿಗೂಢವಾಗಿತ್ತು ಎಂದು ಹೇಳಲಾಗುತ್ತಿದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮಿಂದ ಆಗಲಿ ದಶಕಗಳೇ ಕಳೆದು ಹೋಗಿದೆ ಸ್ನೇಹಿತರೆ. ಆದರೆ ಅವರು ಮಾಡಿದ ಆ ಮಹಾನ್ ಕಾರ್ಯಗಳು ನಿಜಕ್ಕೂ ಇವತ್ತಿಗೂ ಕೂಡ ಅವರನ್ನು ನಾವು ನೆನೆಸುವಂತಹ ಸ್ಥಿತಿಯಲ್ಲಿದ್ದೇವೆ. ಆ ಮಹಾನ್ ವ್ಯಕ್ತಿಯ ಆತ್ಮಕ್ಕೆ ಯಾವಾಗಲೂ ಶಾಂತಿ ಸಿಗಲಿ ಎಂದು ನಾವು ಕೂಡ ಹಾರೈಸುತ್ತೇವೆ.